ಹಿಡಿದಿದ್ದು ಓಂಕಾರ ಚಕ್ರ. ಎರಡು ಅಂಗೈಗಳನ್ನು ನಿಮ್ಮ ಕಣ್ಣು, ಹಣೆ, ಕಿವಿ, ಮೂಗು, ತಲೆ ಭಾಗವನ್ನು ಮುಟ್ಟಿ ಅಲ್ಲಿರುವಂಥ ಪ್ರಾಣಶಕ್ತಿಯನ್ನು ಗಮನಿಸಿ ಪ್ರತಿ ಶರೀರದ ಭಾಗದಲ್ಲಿ ಆ ಚೈತನ್ಯವನ್ನು, ಪ್ರಾಣಶಕ್ತಿಯನ್ನು ಗಮನಿಸಿ ಶರೀರದ ಎಲ್ಲ ಒಂದು ಒತ್ತಡ, ಚಿಂತೆ, ಅನೀಸಿನೆಸ್ ಏನಿರ್ತೀವಿ ಅದನ್ನೆಲ್ಲ ಶರೀರದಿಂದ, ಮನಸ್ಸಿನಿಂದ ಹೊರಗೆ ಹಾಕಿ 1 2 3 ಪ್ರಣಾಮ್, ಸುಪ್ರಭಾತಂ, ಗುಡ್ ಮಾರ್ನಿಂಗ್, ನಮಸ್ಕಾರಂ ಆ್ಯಂಡ್ ವಣಕ್ಕಂ. ಇದು ಎಲ್ಲರಿಗೆ ಸ್ವಾಗತ. ವಿಶ್ವ ಯೋಗ ದಿನದ ಶುಭಾಶಯಗಳು. ಮತ್ತು ಎಲ್ಲ ಹೇಗಿದ್ದೀರಿ? ಶುರು ಮಾಡೋಲ್ಲ? ಎಸ್. ಸೊ ಎರಡು ಕಾಲುಗಳನ್ನು ಬಿಡಿಸಿ, ಕಾಲುಗಳನ್ನು ನೇರವಾಗಿಟ್ಟು ನಿಮ್ಮ ಎರಡು ಕಾಲುಗಳನ್ನು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ವಿದ್ ಸ್ಮೈಲಿಂಗ್. ಮುಖದಲ್ಲಿ ಏನಿರಬೇಕು? ದೇರಣ್ಣ? ಗುಡ್. ಎಸ್. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಮುಂದಕ್ಕೆ ಮತ್ತು ಹಿಂದಕ್ಕೆ. ಸ್ಟ್ರೆಚ್ ಯುವರ್ ಲೆಗ್, ಮೂವ್ ಯುವರ್ ಲೆಗ್ ಆ್ಯಂಡ್ ಪ್ರೆಸ್ ಯುವರ್ ಟೋಸ್. ಎರಡು ಕಾಲುಗಳನ್ನು, ಬೆರಳುಗಳನ್ನು ಪ್ರೆಸ್ ಮಾಡಿ. ಮುಂದಿನ ಕಾಲದ ಬಡಿಸಿ ಬರುತ್ತಾರೋ
ಬಿಡಿ, ಎಡಕಾಲು ಬಲ, ಎಡ, ಎರಡು ಕಾಲು ಒಟ್ಟಿಗೆ ಜಾಯ್, ಜಾಯ್ಫುಲ್ನೆಸ್. ಯಾವುದು? Spread your legs, hold your toes, breathe in, breathe out completely, breathe in, breathe out completely, breathe in, breathe out completely. Good. ಕೈಗಳನ್ನು ಮುಷ್ಟಿ ಕಟ್ಟಿ ಎಡದಿಂದ ಬಲಕ್ಕೆ ನಿಧಾನವಾಗಿ, ನಿಧಾನವೇ ವೆರಿ ಗುಡ್, ಅವಸರವೇ ಎಲ್ಲ ಬಾಯ್ಪಡಿ. ಎಡಕ್ಕೆ ಮತ್ತು ಬಲಕ್ಕೆ ಸ್ಟ್ರೆಚ್ ಯುವರ್ ಲೆಗ್, ಲೆಫ್ಟ್ ಅಂಡ್ ರೈಟ್. ವೆರಿ ನೈಸ್, ವೆರಿ ಗುಡ್, ಎಕ್ಸಲೆಂಟ್. ನಿಧಾನಕ್ಕೆ ಎರಡು ಕೈಗಳನ್ನು ಬದಿಗೆ ತನ್ನಿ, ತಲೆತಾಗಿಸಿ. ಗುಡ್. ಹಾಗೆಯೇ ಇನ್ನೊಂದು ಬದಿಗೆ ನಿಧಾನವಾಗಿ. ವೆರಿ ಎಕ್ಸಲೆಂಟ್. ಬಟರ್ಫ್ಲೈ. ನಿಮ್ಮ ಎರಡು ಕಾಲುಗಳನ್ನು ಮಡಚಿ ಕೈಯಲ್ಲಿ ಇಟ್ಕೊಳ್ಳಿ. ಬಟರ್ಫ್ಲೈ ಮಾಡಿ, ಆರಾಮ್ಸೆ ಮಾಡಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಬ್ರೀದಿಂಗ್ ಮಾಡಿ, ಕಂಪ್ಲೀಟ್ಲಿ ಬ್ರೀದ್ ಔಟ್ ಮಾಡಿ. ಹಿಂದಕ್ಕೆ ಬ್ರೀದಿಂಗ್ ಮಾಡಿ, ಮೇಲಕ್ಕೆ ಬ್ರೀದ್ ಔಟ್ ಮಾಡಿ, ಕೆಳಗೆ ಪೂರ್ತಿಯಾಗಿ. ವೆರಿ ಅನ್ಫೋಲ್ಡ್ ದ ಲೆಗ್ಸ್. ನಿಮ್ಮ ಬಲ ಕಾಲನ್ನು ಇಟ್ಕೊಳ್ಳಿ. ಮೂವ್ ಯುವರ್ ಲೆಗ್. ಅಕಡನ್ನ ವೆರಿ ಗುಡ್. ಕಾಲುಗಳನ್ನು ಸ್ಟ್ರೆಚ್ ಮಾಡಿ, ಪೂರ್ತಿ ಬ್ರಿಂಗ್ ಇಟ್ ಡೌನ್. ಲೆಫ್ಟ್ ಲೆಗ್ ಓಡಿ, ಸ್ಟ್ರೆಚಿಂಗ್. ಆರಾಮ್ಸೆ ರಿಲ್ಯಾಕ್ಸ್. ಮುಂದೆ ಜಾಗ ಇದೆ. Stretching your leg. Very good. Hold your right leg down. ಬಲಕಾಲನ್ನು ಮಡಚಿ. ಜಾನು ಶಿರ್ಷ. ಜಾನು ಅಂತ ಹೇಳಿದ್ರೆ ಶಿರ ಅಂತ ಹೇಳಿದ್ರೆ ವೆರಿ ಸೂಪರ್. ಈಚೆ ಎನರ್ಜಿ. hold your hands. breathe in. ನಿಧಾನಕ್ಕೆ ಮುಂದಕ್ಕೆ ಎಡಕಾಲಿನ ಬೆರಳನ್ನು ಇಟ್ಕೊಳ್ಳಿ. 1 2 3 4 5. ಬಿಡಿ. ಹಾಗೆ ಇನ್ನೊಂದು ಕಾಲು ಮಡಚಿ, ಅದನ್ನು ಪ್ರೆಸ್ ಮಾಡಿ. ಪ್ರೆಷರ್ ಯುವರ್ ಕೋಕ್ ಮಸಲ್ಸ್. ಪ್ರೆಸ್ ಇಟ್, ಪ್ರೆಸ್ ಇಟ್, and beat the legs. Beat the legs. Breathe in deeply. Completely breathe out. ಉಸಿರು ಬಿಡ್ತಾ ನಿಮ್ಮ ಕಾಲಿನ ಬೆರಳನ್ನು ಇಟ್ಕೊಳ್ಳಿ. 1 2 3 4 5 6. ಗುಡ್. ಈಗ ಎರಡು ಕಾಲು ಒಟ್ಟಿಗೆ ಇರಲಿ. ಪಶ್ಚಿಮೋತ್ತರಾಸನ. ಯಾವುದು? Beat the legs. Good. Beat the legs. ನೋಡಿ. ಎರಡು ಕೈಗಳು. ಓಕೆ. Breathe in. Breathe out. ಉಸಿರು ಬಿಡಿ. Hold the toes. 1 2 3 4 5 6. ಇನ್ನೊಮ್ಮೆ. Breathe in. Breathe out completely. ಉಸಿರು ಬಿಡಿ. 1 2 3 4 5 6. Good. ಎರಡು ಕೈಗಳನ್ನು ಹಿಂದಕ್ಕೆ ತನ್ನಿ. ಹಿಂದಕ್ಕೆ ಪೂರ್ವೋತ್ತರಾಸನ. ನಿಧಾನವಾಗಿ ನಿಮ್ಮ ಶರೀರವನ್ನು ಮೇಲಕ್ಕೆತ್ತಿ. Slowly lift your body. Stretch, stretch, stretch. Maximum. Good. 3 4 5 6. ನಿಧಾನ ಕೆಳಗೆ ಬನ್ನಿ. ಎರಡು ಕಾಲುಗಳನ್ನು ಮಡಚಿ ಹೀಗೆ ಎರಡು ಕೈಯಲ್ಲಿ ಇಟ್ಕೊಳ್ಳಿ. ವೆರಿ ಗುಡ್. What place is there? What? Lot of place is there. ಮುಂದೆ ಬರಬೇಕು ಶಿವರಾಜ್. ಬರಬೇಕು. ಜೀವನದಲ್ಲಿ ಯಾವಾಗಲೂ ಎರಡು ಕಾಲುಗಳನ್ನು ಬಳಸಿ ಕೈಯಲ್ಲಿ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಮನಸ್ಸನ್ನು ಏಕಾಗ್ರತೆ ಮಾಡಿ. ಮುಖದಲ್ಲಿ ಏನಿರಬೇಕು? ಸ್ವಲ್ಪ ಕಷ್ಟ ಇದೆ.
ದೀರ್ಘವಾಗಿ ಉಸಿರಾಡಿ. ಉಸಿರು ಬಿಡುವಾಗ ನಿಮ್ಮೆಲ್ಲ ಶರೀರದ ಮನಸ್ಸಿನ ಒತ್ತಡ ಹೊರಗೆ ಹೋಗ್ಬೇಕು. ನೋಡಿ, ಪೂರ್ತಿ ಬಿಡಿ. ಉಸಿರು ತಗೊಳ್ಳುವಾಗ ದೀರ್ಘವಾಗಿ ತಗೊಳ್ಬೇಕು. ಉಸಿರು ಬಿಡುವಾಗ ಪೂರ್ತಿಯಾಗಿ. Celebrity is always sitting in the front. How are you all? ಸಾಕಾಗ್ಲಿಲ್ಲ? ಇವತ್ತು ಏನು ವಿಶೇಷ? ಏನು ವಿಶೇಷ ಇವತ್ತು? ಹಾಗೆ ಈಗ ನಿಂತು ಮಾಡುವ ಕೆಲಸ ಮಾಡುವ. ಸೊ ಫಸ್ಟಿಗೆ ಸ್ಟ್ಯಾಂಡಿಂಗ್ ಪೋಸ್ಚರ್. ನಿಧಾನವಾಗಿ ನಿಂತ್ಕೊಳ್ಳಿ. ಜಾಗಿಂಗ್ನಿಂದ ಶುರು ಮಾಡಿ. ಜಾಯ್ ಮುಖದಲ್ಲಿ. Yes. Loosen your body. Legs up, legs back. Legs side. Twist your body. Jump your body. Skip your body. 1, 2, 3, 4, 5, 6, 7, 8, 9, 10. Action with this. Reaction. Focus ಮಾಡ್ತಿರ್ತೀವಿ. Reaction with the relaxation. Reaction. ನಾವು ಎಷ್ಟು ಖುಷಿಯಾಗಿ ಮಾಡ್ತೀವಿ, ಎಷ್ಟು ವಿಶ್ರಾಂತಿಯಲ್ಲಿ ಮಾಡ್ತೀವಿ, ಅಷ್ಟು ನಮ್ಮ ಎನರ್ಜಿ ಮಲ್ಟಿಪ್ಲೈ ಆಗ್ತದೆ. ಹೌದಲ್ಲ? Any problem? Very good. Let's begin with the standing position. Simple position. ಸಂತುಲನಾಸನ. ಯಾವುದು? ಮಾಡೋಣ. ಮುಖದನ್ನ. Very good. Hold the right leg. Lift your left hand straight. Breathing deeply. ಕೈ ನೇರವಾಗಿ ಇಟ್ಟು ನಿಧಾನಕ್ಕೆ ನಿಮ್ಮ ಕಾಲನ್ನು ಹಿಂದಕ್ಕೆ ತಂದು ಮುಂದಕ್ಕೆ ನೇರವಾಗಿ ನೋಡಬೇಕು. 1, 2, 3, 4, 5. Bring it down. Bring it down. ವಿಶ್ರಾಂತಿ ಸ್ಥಿತಿ. ಎಡಕಾಲನ್ನು ಮಡಚಿ ಬಲಕೈಯನ್ನು ನಿಧಾನವಾಗಿ ಮೇಲಕ್ಕೆತ್ತಿ. Yes. Stretch your hands. Slowly bring it front. Stretch, stretch, and stretch. 2, 3, 4, 5, 6. Just ಸ್ವಲ್ಪ ಬ್ಯಾಲೆನ್ಸ್ ತಗೊಂಡು ಕ್ಯಾಮರಾ ಮುಂದೆ ಇದ್ದುಕೊಳ್ಳಿ. ಅದು ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಯಾವುದು? ಫೋಕಸ್ ಕೊಡು. ಹಾಗೆ ವೃಕ್ಷಾಸನ ಮಾಡಿ ಬಲಕಾಲು ಎಡಕಾಲು ಮೇಲೆ ಕೈಯನ್ನು ನಿಧಾನವಾಗಿ ಮೇಲಕ್ಕೆತ್ತಿ. Stretch your hands. Stretch, stretch. Breathing deeply. ದೀರ್ಘವಾಗಿ ಉಸಿರು. Very good. Stability. ವೃಕ್ಷಾಸನ. ನಿಧಾನಕ್ಕೆ ಕೈಗೊಳ್ಳಿ. ಎರಡೂ ಕೈಗಳನ್ನು ಬದಿಯಲ್ಲಿ ವಿಶ್ರಾಂತಿಸಿ. ಈಗ ಇನ್ನೊಂದು ಬದಿಯಿಂದ ಎಡಕಾಲನ್ನ ಬಲಕಾಲಿನ ಮೇಲೆ ಹಾಗೆಯೇ slowly bring it both hands up and stretch your hands. ಇನ್ನು ಮೇಲೆ ಕತ್ತು ತಲೆ ನೇರವಾಗಿರಬೇಕು. Breathing deeply. 1, 2, 3, 4, 5, 6. ನಿಧಾನವಾಗಿ ವಿಶ್ರಾಂತಿ. ನೆಕ್ಸ್ಟ್ ತ್ರಿಕೋನಾಸನ. ನಿಮ್ಮ ಕಾಲಿನ 3 feet ಡಿಸ್ಟೆನ್ಸ್ ಇಡಿ. ಎರಡೂ ಕೈಗಳನ್ನು ನೇರವಾಗಿ ಬದಿಗೆ parallel to the ground. Your neck and head should be straight. ನಿಧಾನವಾಗಿ ನಿಮ್ಮ ಬಲಕೈಯನ್ನು ಕೆಳಗೆ ತನ್ನಿ. Bring it to your left hand straight. Rotate your fingers. 1, 2, 3, 4, 5, 6. Bring it back. Bring it back. ನೋಡಿ, ಈ ಬಾಡಿ ಅಲೈನ್ಮೆಂಟ್ ಬಹಳ ಇಂಪಾರ್ಟೆಂಟ್. ಯಾವುದು? ನಿಮ್ಮ ಯೌವನ ಮತ್ತು ನಿಮ್ಮ ಒಂದು ಬಾಡಿ ಫಿಟ್ನೆಸ್ ಬರೋದು ನಿಮ್ಮ ಅಲೈನ್ಮೆಂಟ್. ಯಾವುದು? ನೀವು ಹೇಗೆ ಸ್ಟ್ರೆಚ್ ಮಾಡ್ತೀರಿ, ಹೇಗೆ ನಿಲ್ತೀರಿ, ಅದರ ಮೇಲೆ. Just bring it straight and now bring it down and hold your leg. Stretch, stretch, stretch. Look at your fingers. 1, 2, 3, 4, 5, 6. Bring it up. Bring it back.
ನಿಧಾನಕ್ಕೆ ಎರಡು ಕೈಗಳನ್ನು ವಿಶ್ರಾಂತಿ ಪೂರ್ತಿ ವಿಶ್ರಾಂತಿ. ಕಣ್ಣು ಮುಚ್ಚಿ ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟದಲ್ಲಿ ಗಮನಿಸಿ. ಮನ ಪ್ರಶಮನ ಎಲ್ಲ ಮನಸ್ಸಿನ ಏಕಾಗ್ರತೆಯನ್ನು ನಿಮ್ಮ ಉಸಿರಾಟದ ಮೇಲೆ ತರಬೇಕು. ಈಗ ವೀರಭದ್ರಾಸನ. ಎರಡು ಕೈಗಳು ಮುಂದಕ್ಕೆ, ಇದೆ ಮುಂದಕ್ಕೆ. ವೀರ ಅಂತ ಹೇಳಿದ್ರೆ ಅವರೆಲ್ಲ ಅಲ್ಲೇ ಮಾಡಬೇಕು. ಕರೇಜಿಯಸ್, ಗ್ರೇಟ್. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್, ಪೂರ್ತಿ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಬಲ ಬದಿಗೆ ತಿರುಗಿ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್, ಲುಕ್ ಅಟ್ ಯುವರ್ ಫಿಂಗರ್ಸ್. 1 2 3 4 5 6. ನಿಧಾನಕ್ಕೆ ಮತ್ತೆ ಸ್ಥಿತಿಗೆ. Turn your leg on the side. Stretch your body. 1 2 3 4 5 6. Bring it back slowly and bring it down completely. One. How you feel? Wow. Feel the changes? Yes. Very good. ಎರಡು ಪಾದಗಳನ್ನು ಒಟ್ಟಿಗೆ ಇಟ್ಕೊಳ್ಳಿ. ಈಗ ಉತ್ಕಟಾಸನ. ಈ ಉತ್ಕಟಾಸನ ಎರಡು ಕೈಗಳನ್ನು ಮುಂದೆ ತಂದು ನಿಮ್ಮ ಎರಡು ಕಿವಿಗಳನ್ನು ಇಟ್ಕೊಂಡು ಸೂಪರ್ ಬ್ರೈನ್ ಯೋಗ. ಯಾವುದು ಸ್ವಲ್ಪ ನಿದ್ರೆ ಇರ್ತದೆ ಅಲ್ವಗಳಿಗೆ, ಅದು ಹೋಗ್ಬೇಕಾದ್ರೆ ಈ ಆಸನ ಮಾಡಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಬಿಡ್ತಾ ತೆಗೆಯಬೇಕು. ಯಾವುದು ಹಾಗೆ ಮುಖದಲ್ಲಿ ಒತ್ತಡ ಇರಬಾರ್ದು. ಎಂಜಾಯ್ ಯುವರ್ posture. Enjoy your posture. 1 2 3 4 5 6. Very good. There are no words. Hold your ears. Breathe out completely. 1 2 3 4 5 6. Fantastic. ನಿಧಾನವಾಗಿ ಕೈಗಳನ್ನು ಬಿಡಿ. ಅಂಗೈ ಮೇಲ್ಮುಖವಾಗಿರಲಿ. ಕಣ್ಣು ಮುಚ್ಚಿ ಉಸಿರಾಟದಲ್ಲಿ ಉಸಿರೊಳಗೆ ಪ್ರಾಣಶಕ್ತಿ, ಉಸಿರೊಳಗೆ ವಿಶ್ರಾಂತಿ. ಉಸಿರೊಳಗೆ ಶರೀರದಲ್ಲಿ ಪ್ರಾಣಶಕ್ತಿ. ನಿಮ್ಮ ಪ್ರಾಣಮಯ ಕೋಶವನ್ನು ಓಪನ್ ಮಾಡಿ. ಉಸಿರು ಹೊರಗೆ ಎಲ್ಲ ದೇಹದ ವಿಶ್ರಾಂತಿ. ಒಂದು 2 ರೌಂಡ್ ಸೂರ್ಯ ನಮಸ್ಕಾರ ಮಾಡಿ ಮಾಡೋಣ. ಅಂದರೆ ಜೊತೆ ಅಂಜಲಿ ಮುದ್ರ. ಯಾವ ಮುದ್ರ? ನಿಧಾನಕ್ಕೆ ಮುಂದಕ್ಕೆ ಸಾಷ್ಟಾಂಗ ಹೊಟ್ಟೆ ತಗೊಂಡು ಎಲ್ಲ ಕೈ ಮತ್ತೆ ಕಾಲು ಹಾಕಿ. ವೆರಿ ಗುಡ್, ಎಕ್ಸಲೆಂಟ್. ತಲೆ ಮೇಲಕ್ಕೆ ಭುಜಂಗಾಸನ. ಇದೆ ಮುಂದೆ ಇರಬೇಕು. ಮುಂದೆ ಬರ್ಬೋದು, ಇಲ್ಲಿ ತುಂಬ ಜಾಗ ಉಂಟು. Breathe out completely. Lift your waist. ಅದು ಮುಖಶ್ವಾಸಾಸನ. ಬಲಕಾಲ ಮುಂದಕ್ಕೆ, ಏಕಪಾದ ಮುಂದೆ ನೋಡಿ, ಮೇಲೆ ನೋಡಿ. ಗುಡ್. ಎರಡು ಕಾಲ ಒಟ್ಟಿಗೆ ಪಾದಹಸ್ತಾಸನ. ಉಸಿರು ಬಿಡಬೇಕು. ನಿಧಾನಕ್ಕೆ ತಗೊಂಡು ಮುಂದೆ ಬನ್ನಿ. ಸ್ವಲ್ಪ ದೇರ ಮುಂದೆ ಬನ್ನಿ. ಅವಾಗ ಸರಿ ಆಗ್ತದೆ. ಜೀವನದಲ್ಲಿ ಯಾವಾಗಲೂ ಬರ್ತಾ ಇರಬೇಕು, ಬರ್ತಾ ಇರಬೇಕು. ಹಾಗೆ ಹಾಗೆ ಹಾಗೆ. Breathe in. Start. Maximum inhales and stretch your hands. Breathe out completely. Hands down.
ಉಸಿರು ಬಿಡಬೇಕು. Breathe in, the right leg back, look straight. Yes. Breathe out, both the legs back. ಎರಡು ಕಾಲಿನ ಮಧ್ಯೆ. Good. ಶಶಂಕಾಸನ, ಕಾಲು ಮಡಚಿ. Breathe out 6, falling straight. Sastangasana, very good, excellent. ಸೂಕ್ಷ್ಮ ಶರೀರ. Breathe in, ಭುಜಂಗಾಸನ, ಎದೆ ಮತ್ತೆ ತಲೆ ಮೇಲಕ್ಕೆ. Good. ಅಧೋಮುಖ ಶ್ವಾನಾಸನ, ಸೊಂಟ ಮೇಲಕ್ಕೆ, ತಲೆ ಕೆಳಗೆ. Good, excellent. ಏಕಪಾದ ಪ್ರಸರಣ, ಬಲಕಾಲ ಮುಂದಕ್ಕೆ, ತಲೆ ಸ್ಟ್ರೈಟ್. ನಿಮ್ಮ ದೃಷ್ಟಿ ಮುಂದೆ ಇಡಬೇಕು. ಪಾದಹಸ್ತಾಸನ, ಎರಡು ಕಾಲು ಒಟ್ಟಿಗೆ. ವೆರಿ ಗುಡ್, ಎಕ್ಸಲೆಂಟ್. ಎರಡು ಕೈಗಳ ಮೇಲಕ್ಕೆ, ಉರ್ದು ನಮಸ್ಕಾರ. ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಈ 5 ತತ್ವಗಳು ನಮ್ಮ ಶರೀರದಲ್ಲಿ ಅದನ್ನು ಒಂದು ರೀತಿಯಲ್ಲಿ ಉದ್ದೀಪನ ಬಳಸಿ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಸೂರ್ಯ ನಮಸ್ಕಾರಕ್ಕೆ ಇದೆ. ಒಂದು ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಆಸನ ಬರ್ತದೆ? ವೆರಿ ಗುಡ್, ಪರ್ಫೆಕ್ಟ್ ಆಸನ. 2 ಸೂರ್ಯ ನಮಸ್ಕಾರದಲ್ಲಿ ವೆರಿ ಗುಡ್, ಫಾಸ್ಟ್. 12 ಸೂರ್ಯ ನಮಸ್ಕಾರದಲ್ಲಿ ವೆರಿ ಗುಡ್. ಲೆಕ್ಕ ಕರೆಕ್ಟ್ ಉಂಟು. ಲೆಕ್ಕ ಕರೆಕ್ಟ್ ಇದ್ರೆ ಎಲ್ಲ ಸರಿ ಇರ್ತದೆ. ಜೀವನ ಅನ್ನೋದೊಂದು ರಿದಮ್, ತಾಳ. ರಾಗ, ತಾಳ, ಭಾವ ಯಾವುದು? ಲಯ. ಆ ಲಯ, ರಿದಮ್ ಇದ್ರೆ ನಮ್ಮ ಒಳಗಿನ ರಿದಮ್ ಭಾಳ ಇಂಪಾರ್ಟೆಂಟ್. ಇದು ಇನ್ನರ್ ಎನ್ವೈರನ್ಮೆಂಟ್ ಯಾವುದೇ which create the outer. What is important? ಪರಿಸ್ಥಿತಿ ಮಾರ್ಜಲಾಸ. ಎರಡು ಕಾಲುಗಳನ್ನ ಹೀಗೆ ಮಾಡಬೇಕು ನೋಡಿ. ಮಾರ್ಜಲ ಅಂತ ಹೇಳಿದ್ರೆ ಹೋಗಬೇಕು. Stretch your right leg with the left hand. Breathe in. Very good. Bring down slowly. Beautiful. Left leg with the right hand. Breathe in. ಹಿಂದೆ ಮತ್ತು ಕಾಲು ನೋಡಿ. ಅವರ ಮುಖ ನೋಡಬೇಕು. ಬನ್ನಿ ಬನ್ನಿ. Right leg, left hand. Very good. Bring down. Left leg, right hand. Beautiful. Lovely. This is a preparation. This is a preparation to be explore your energy. ಈಗ ಟೈಗರ್ ಸ್ಟ್ರೆಚ್ ನೋಡಿ. ಬ್ರೀತ್ ಇನ್ ಔಟ್, ಬ್ರೀತ್ ಔಟ್ ಡೌನ್. ಹೊಟ್ಟೆ ಒಳಗೆ ಹೋಗ್ಬೇಕು, ಬೆಲ್ಲ ಎದೆಗೆ ತಗಬೇಕು. ಬ್ರೀತ್ ಇನ್ ಔಟ್, ಬ್ರೀತ್ ಔಟ್ ಡೌನ್. ವೆರಿ ಗುಡ್. ಬ್ರೀತ್ ಇನ್ ಔಟ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಔಟ್, ಬ್ರೀತ್ ಔಟ್ ಡೌನ್. ಫ್ಯಾಂಟಾಸ್ಟಿಕ್. ಗುಡ್. ಈಗ ನಿಮ್ಮ ನಾಲಿಗೆಯನ್ನು ಹೊರಗೆ ಹಾಕಿ ಶ್ವಾನಾಸನ ಡಾಗ್ ಶೇಪ್ ಮಾಡ್ತಾರೆ. ನಮ್ಮ ಎಲ್ಲ ಒಳಗಿನ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ಹೊರಗೆ ಹಾಕಿ 2 ಕೈಗಳನ್ನು ಬದಿಯಲ್ಲಿ ರೆಡಿ ಮಾಡಿ ನಾಚಿಕೆ ಮಾಡಿಲ್ಲ ಮಾಡಬೇಕು. ಸರಿ ಸರಿ. ಯೋಗ ಮಾಡುವಾಗ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹೆಸಿಟೇಷನ್ ಇರ್ಬೋದು. ಯಾವುದು? ಯೂಸ್ ಯುವರ್ ಬಾಡಿ, ಅದರ್ವೈಸ್ ಯು ಯೂಸ್ ಇಟ್. ಇಫ್ ಯು ಡೋಂಟ್ ಯೂಸ್ ಇಟ್, ಯು ಲೂಸ್ ಇಟ್. 100% ನಿಮ್ಮ ಪಾರ್ಟಿಸಿಪೇಷನ್ ಅಗತ್ಯ. ಹೌದಲ್ವಾ? ರೇವಣ್ಣ ನೋಡಿ ಗೊತ್ತಿಲ್ಲ. ಲಯನ್ ಯಾವುದು? ಇಲ್ಲಿ ಕೇಳಿದ ಶಬ್ದ 1 2 3 ಸಿಂಹ ಗರ್ಜನೆ ಮಾಡದೆ ಕೊಡ್ರಿ
ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಭಯ ಹೋಗ್ತದೆ, ಯಾವ ಒಂದು ಆತಂಕ ಇರ್ತದೆ, ಚಿಂತೆ ಇರ್ತದೆ, ಇದು ಹೊರಗಾಗಬೇಕಾದ್ರೆ ನಮ್ಮ ಶರೀರದ ಭಯವನ್ನು ಒಳಗಿಂದ ನಾವು ಓಪನ್ ಮಾಡಬೇಕು. ಇದು ಬ್ಲಾಕ್ ಓಪನಿಂಗ್ ಇಸ್ ಅ ಸಿಂಹಾಸನ ಲಯನ್. ಈಗ ಹಾಕಿಟ್ಟಿದೆ, ಎರಡು ಕೈಗಳು ಹೊರಗೆ ಕೆಳಗಿರಲಿ, ಮೂಗಿನಿಂದ ವೆರಿ ಗುಡ್, ಎಕ್ಸಲೆಂಟ್, ಯಸ್, ಎಲ್ಲವರಿಗೆ ಹಾಕಿ ಗುಡ್. ಹಾಗೆ ಶಶಂಕಾಸನ ಮಾಡಿ ನಿಮ್ಮ ತಲೆ ಬಲಬದಿಗೆ, ಬಲಬದಿ ಬ್ರೀದಿಂಗ್ ನಾರ್ಮಲ್, ತಲೆ ಎಡಬದಿಗೆ, ವೆರಿ ಗುಡ್, ಬ್ರೀದಿಂಗ್ ನಾರ್ಮಲ್. ಆ್ಯಂಡ್ ಆಸನ ಇದೆ, ಎಲ್ಲ ಆರಾಮಿದ್ದೀರಾ? ಸೂಪರ್. ಎರಡು ಕಾಲುಗಳನ್ನು ಬಿಡಿಸಿ, ಸರಿಯಾಗಿಲ್ಲ ಈಗ ಬರುವಾಗ ಸ್ವಲ್ಪ ಬಲಕಾಲು ಎಡಕಾಲಿನ ಹೊರಗೆ ನೋಡಿ. ಹಿಂದಿನಲ್ಲಿ ಕಾಣ್ತದಲ್ಲಿ ಹಿಂದೆ ಆಗಿದ್ದಾರೆ ಪ್ರಶಸ್ತಿ ಈಗ ನಿಮ್ಮ ಎಡಕೈಯನ್ನ ಬಲಕಾಲಿನ ಹೊರಗಿಂದ ತಂದು ನಿಮ್ಮ ಎಡಕಾಲನ್ನು ಬಲಕಾಲ ಹಿಂದೆ ನೋಡಬೇಕು. ಬ್ರೀದಿಂಗ್ ಮಾಡಿ, ದೀರ್ಘ ಉಸಿರಾಟ. ಬಹಳ ಅತ್ಯುತ್ತಮ ಆಸನ ಇದು. ಇಟ್ ಪ್ರಿವೆಂಟಿಂಗ್ ಡಯಾಬಿಟಿಕ್, ಇನ್ಹೇಲ್ ಅಂಡ್ ಎಕ್ಸೇಲ್. ಯಾವುದೇ ಕಾಯಿಲೆ ಬರುವುದಿಲ್ಲ, ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಬರುವುದೇ ಇಲ್ಲ ಈ ಆಸನ ಮಾಡಿದ್ದು. ಮಧುಮೇಹ. ಅನ್ಫೋಲ್ಡ್ ದ ಲೆಗ್ಸ್, ಕೀಪ್ ಯುವರ್ ಲೆಫ್ಟ್ ಲೆಗ್ ಔಟ್ಸೈಡ್, ಟೇಕ್ ಯುವರ್ ರೈಟ್ ಲೆಗ್ ಔಟ್ಸೈಡ್ ಲೆಫ್ಟ್. ಇಟ್ ಈಸ್ ಜಸ್ಟ್ ಈವೆಂಟ್, ಇಟ್ ಈಸ್ ಜಸ್ಟ್ ಎ ದ್ಯಾಟ್ಸ್ ಆಲ್. ಎಡಬದಿಗೆ ನೋಡಿ, ಹಿಂದಿನವರಿಗೆ ಕಾಣಬೇಕು, ಕಾಣ್ತದ? ಎಷ್ಟು ಯಾರಿದ್ದಾರೆ ಹಿಂದೆ? Bring it back slowly, ನಿಧಾನಕ್ಕೆ. ಆ ಮುಖದಲ್ಲಿ ನಗು ಇಲ್ಲದಿದ್ದ ಕೂಡಲೇ ನಿಮ್ಮ ಸರ್ಕ್ಯುಲೇಷನ್ ಬ್ಲಾಕ್ ಆಗ್ತದೆ. ಬ್ರೀದಿಂಗ್ ಮಾಡ್ತಾ ಇದೆ, ಬ್ರೀದಿಂಗ್ ಮಾಡ್ತಾ ಇದೆ. ಈಗ ಮುಂದಕ್ಕೆ ಯಸ್. ಇನ್ನೊಂದು ಆಸನ ಇದೆ, ಅದು ನಂತರ ನಾವು ಭುಜಂಗಾಸನ. ಬಲಕಾಲು ಮಡಿಸಿ ಎಡಕಾಲ ಕೆಳಗಿಡಿ, ಬಲಕಾಲನ್ನು ಎಡಕಾಲ ಮೇಲಿಡಿ. ಈ ಕೈಯನ್ನು ನಿಧಾನವಾಗಿ ಹಿಂದಕ್ಕೆ ತಂದು ಗೋಮುಖಾಸನ ಮಾಡಿ. ಯಾವುದು? ಬೆನ್ನು ಕೆತ್ತುತ್ತಲೇ ನೀರು. ಈ ಹೆಸರು ಮಾಡ್ತೀನಿ. ನಿಮ್ಮ ಶೋಲ್ಡರ್ ಆಗುವಾಗ ಯೌವನವಾಗಿರ್ಬೇಕಾದ್ರೆ ಈ ಆಸನ ಮಾಡಬೇಕು. ಯಾವುದು? ಪ್ರಿವೆಂಟಿಂಗ್ ದ ಏಜಿಂಗ್, ರಿವರ್ಸ್ ಯುವರ್ ಏಜಿಂಗ್. ಗರುಡಾಸನ. ಮುಂದಕ್ಕೆ ಎರಡು ಕೈಗಳು, ನಿಧಾನವಾಗಿ ದೀರ್ಘವಾಗಿ ಉಸಿರಾಟ. ವೆರಿ ಗುಡ್. ಅನ್ಫೋಲ್ಡ್ ವೀರಾಸನ. ಎರಡು ಕೈಗಳನ್ನು ಲಾಕ್ ಮಾಡಿ ನಿಮ್ಮ ಮೊಣಗಟ್ಟಿಗೆ ಬೆನ್ನು ತಂದು ತಲೆ ನೀರು. ಸ್ಮೈಲಿಂಗ್ ಫೇಸ್. ಗುಡ್, ವೆರಿ ಎಕ್ಸಲೆಂಟ್. ಅನ್ಫೋಲ್ಡ್ ದ ಲೆಗ್ಸ್, ಅನ್ಫೋಲ್ಡ್ ದ ಲೆಗ್ಸ್. ಯಾವುದೇ ಹರ್ನಿಯಾ, ಹೈಡ್ರೋಸಿಲ್, PCOD ಎಲ್ಲ ಕಾಯಿಲೆಗಳು ಬರೋದು ಮುಖ್ಯವಾಗಿ ಮನುಷ್ಯನ ಒಳಗಿನ ಯಂತ್ರ ಸರಿಯಾಗಿ ನಡೆಯಬೇಕು. ಪ್ರತಿ ಆಸನ ಕೂಡ ವೆರಿ ಸೈಂಟಿಫಿಕ್ಲಿ ಆಕ್ಟಿವೇಟ್ ಯುವರ್ ಇನ್ನರ್ ಆರ್ಗನ್ಸ್. ಹೋಲ್ಡ್ ಇಟ್, ಬ್ರೀತ್, back straight, breathing deep. Very excellent. Bring it to the front, Garudasana. ನಿಮ್ಮ ದೃಷ್ಟಿ ನಿಮ್ಮ ಬೆರಳಲ್ಲಿ ಇರಬೇಕು. ಅದು ಗರುಡ ಅಂತ ಹೇಳಿದ್ರೆ ಗರುಡನ ಕೊಕ್ಕೆ ಏನಿದೆ ಅದರ ಬೇಕು. ಗುಡ್. ಅನ್ಫೋಲ್ಡ್ ದ ಹ್ಯಾಂಡ್ಸ್, ವೀರಾಸನ. ಗುಡ್. ಲವ್. ಬೆನ್ನು ಕತ್ತು, ತಲೆ ನೇರ, ಮುಖದಲ್ಲಿ ಸೌಮ್ಯತೆ, ಪ್ರಸನ್ನತೆ, ದೀರ್ಘ ಉಸಿರಾಟ. ಗುಡ್. ಅನ್ಫೋಲ್ಡ್ ದ ಲೆಗ್ಸ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಲೆಗ್ಸ್. ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. Are you comfortable? Yeah. Yes. Are you happy? Yes. How much? 100%. Very good. That is important. ಈಗ ನಿಮ್ಮ
Lay down on the abdomen. Let's continue with the Bhujangasana. ಎರಡು ಕೈಗಳು ಬದಿಯಲ್ಲಿರಲಿ. ಗಲ್ಲ ನೆಲದ ಮೇಲೆ. ದೀರ್ಘ ಉಸಿರಾಟ. Breathe in and lift your head. Good. 1, 2, 3, 4, 5, 6. Bring down slowly. Nidan. Good. Very nice. Breathe in. ದೀರ್ಘವಾಗಿ ಉಸಿರಾಟ. Hold it. 1, 2, 3, 4, 5, 6. Breathe out and bring down slowly. Nidanakku. Leave it. Breathe in. And 2, 3, 4, 5, 6. Breathe down, and relax. ನಿಮ್ಮ ತಲೆಯಲ್ಲಿ ನಿಮ್ಮ ಕೈಗಳ ಮೇಲಿದೆ. ವಿಶ್ರಾಂತಿ ಮಾಡಿ. ಮಕರಾಸನದಲ್ಲಿ ಸರ್ವ ಬೆಳೆದಿದ್ದು ಒಳಗಿನ ಆಂತರಿಕವಾಗಿ ನೀವು ಶಾಂತವಾಗಿರಬೇಕು. ಎರಡು ಕೈಗಳನ್ನು ಬದಿಯಲ್ಲಿಡಿ. ಶಲಭಾಸನ. ನಿಧಾನವಾಗಿ ನಿಮ್ಮ ಮೊಣಕಾಲನ್ನು ಮೇಲೆ ಕೆತ್ತಿ. ರೈಟ್ ಅಥವಾ ರೈಟ್ ಸೈಡ್. 1, 2, 3, 4, 5, 6. Left leg. 1, 2, 3, 4, 5, 6. Good. ಎರಡು ಕೈಗಳನ್ನು ಕಾಲಿನ ತಡೆಯಾಡಿ ಇರಬೇಕು. ತನ್ನಿ. ಈಗ ಒಟ್ಟಿಗೆ ಲಿಫ್ಟ್ ಮಾಡಿ. ಎರಡು ಕಾಲುಗಳನ್ನು ಬ್ರೀತ್ ಇನ್. 1, 2, 3, 4, 5, 6. Good. Bring down. Once more. Breathe in. 1, 2, 3, 4, 5, 6. Fantastic. ಸರಳವಾದ ಆಸನ ಇದು ಮಾತ್ರ ಬಹಳ ಪ್ರಯೋಜನ ಉಂಟು. ಆಲ್ ದ ಸಿಸ್ಟಮ್ ಇನ್ ದ ಬಾಡಿ ಗೆಟ್ ಇಂಪ್ರೂವ್. ಈಗ ನಿಮ್ಮ ಎರಡು ಕೈಗಳು ಮುಂದೆ ಇರಲಿ. ಯಾವ ಆಸನ? ನೌಕಾಸನ. ಕರೆಕ್ಟ್. ಬ್ರೀತ್ ಇನ್ ಆ್ಯಂಡ್ ಲಿಫ್ಟ್. 1, 2, 3, 4, 5, 6. ಬ್ರೀತ್ ಡೌನ್. Good. Breathe in. 1, 2, 3, 4, 5, 6. Bring down. Very good. 5, 6. Bring down. Fantastic. ವಿಶ್ರಾಂತಿ ಮಾಡಿ. ಮಕರಾಸನ. ವಿಶ್ರಾಂತಿ ಮಾಡಿ. Relax. ಈಗ ಧನುರಾಸನ. ಎರಡು ಕೈಗಳಿಂದ ನಿಮ್ಮ ಕಾಲುಗಳನ್ನು ಇಟ್ಕೊಳ್ಳಿ. ದೀರ್ಘ ಉಸಿರೊಳಗೆ ಇಟ್ಕೊಳ್ಳಿ. ಬ್ರೀತ್ ಇನ್ ಮಾಡಿ. ಲಿಫ್ಟ್ ಮಾಡಿ. 1, 2, 3, 4, 5, 6. 3, 4, 5, 6. One more round, please. Breathe in and lift. 1, 2, 3, 4, 5, 6. Relax. Relax ಮಾಡಿ. ಎರಡು ಕೈಗಳನ್ನು ಮನೆ ಮೇಲೆ ಇಡಿ. ಪೂರ್ತಿ ವಿಶ್ರಾಂತಿ. ಪೂರ್ತಿ ವಿಶ್ರಾಂತಿ. ಎಸ್. Slowly turn your body on your back, please. ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ ಹಾಗೆ ಬೆನ್ನ ಮೇಲೆ ಮಲ್ಕೊಂಡು ಉತ್ತರ ಪಾದಾಸನ ಮಾಡಬೇಕು. ಯಾವುದು? ಎರಡು ಕೈಗಳು ಬದಿಯಲ್ಲಿ. ಲಿಫ್ಟ್ ಯುವರ್ ರೈಟ್ ಲೆಗ್. ಬ್ರೀತ್ ಇನ್. 1, 2, 3, 4, 5, 6. ಬಲ ಕಾಲು ಸ್ಟ್ರೈಟ್ ಇರಬೇಕು. ಬೆಂಡ್ ಆಗಿರ್ಬಾರ್ದು. ಬ್ರಿಂಗ್ ಡೌನ್ ಸ್ಲೋಲಿ. ಸ್ಲೋಲಿ ಬ್ರಿಂಗ್ ಡೌನ್. ಲೆಫ್ಟ್ ಲೆಗ್. Breathe in. 1, 2, 3, 4, 5, 6. Bring down slowly. Fantastic. Yes. ಎರಡು ಕಾಲು ಒಟ್ಟಿಗೆ. Breathe in. 1, 2, 3, 4, 5, 6, 7, 8, 9, 10. Bring down, 10. Completely. Fantastic. ಈಗ ನಿಮ್ಮ ಎರಡು ಬದಿಯನ್ನು ನೌಕ ಅಂತ ಹೇಳಿದ್ರೆ ತಲೆ ಮತ್ತು ಕಾಲನ್ನು ಒಟ್ಟಿಗೆ ಮೇಲೆ ನೋಡಿ. Breathe in. 1, 2, 3, 4, 5, 6. Bring down, and relax. Fantastic. ಇನ್ನೊಮ್ಮೆ ಎರಡು
ಕಾಲು ಮತ್ತೆ ತಲೆ ಒಟ್ಟಿಗೆ 1 2 3 4 5 6 7 8 bring down ಪವನ ಮುಕ್ತಾಸನ. ಪವನ ಅಂತ ಹೇಳಿದ್ರೆ ನಮ್ಮ ಒಳಗಿನ ವಾಯು ತತ್ವ, ಪ್ರಾಣ ಅಪಾನ ಉದಾನ ಸಮಾನ ಜ್ಞಾನ. ಅದು ವಾಯು ತತ್ವಕ್ಕೆ ಸರಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಶರೀರ ಬಹಳ ಚೆನ್ನಾಗಿರ್ತದೆ. ಈಗ ಮುಖ್ಯವಾಗಿ ಮತ್ತೆ ಪ್ರಾಣ ಮತ್ತು ಅಪಾನ ಬಹಳ ಮುಖ್ಯ. ಪ್ರಾಣ ಅಂತ ಹೇಳಿದ್ರೆ ಒಳಗೆ ತಗೊಳ್ಳುವ ಉಸಿರು, ಅಪಾನ ಅಂತ ಹೇಳಿದ್ರೆ ಹೊರಗೆ ಬಿಡುವ ಉಸಿರು. ಈಗ ಪವನ ಮುಕ್ತದಲ್ಲಿ ಬಲಕಾಲನ್ನು ಮಡಿಸಿ ಪ್ರೆಸ್ ಮಾಡಿ 1 2 3 4 5 6 ನಿಧಾನವಾಗಿ ಬಿಡಿ, ನಿಧಾನವಾಗಿ ಗುಡ್. ಎಡಕಾಲನ್ನು ಮಡಿಸಿ ಪ್ರೆಸ್ ಮಾಡಿ ಹೊಟ್ಟೆಗೆ 1 2 3 4 5 6 ಬಿಡಿ. ವೆರಿ ಗುಡ್, ಎಕ್ಸಲೆಂಟ್. ಎರಡು ಕಾಲು ಮಡಿಸಿ, ಎರಡು ಕಾಲನ್ನು ಮಡಿಸಿ ಒತ್ತಿ, ಕೈ ಇಟ್ಕೊಳ್ಳಿ. ಪ್ರೆಸ್ ಟಮ್ಮಿ, ಹೊಟ್ಟೆಗೆ ಒತ್ತಿ ಪೂರ್ತಿ ಬರಬೇಕು. Feel the pressure in the abdomen. Feeling it? Yes. Yes or no? Yes. 1 2 3 4 5 6 ನಿಧಾನ. ಅವಾಗ ತಿಂದ ಆಹಾರ ಎಲ್ಲ ಜೀರ್ಣ ಆಗ್ತದೆ. ಇಲ್ಲದಿದ್ರೆ ವೆರಿ ಗುಡ್, ಎರಡು ಪರ್ಫೆಕ್ಟ್. ಎರಡು ಕಾಲುಗಳನ್ನು ಮಡಿಸಿ ಇನ್ನೊಮ್ಮೆ ಹೊಟ್ಟೆಗೆ ಒತ್ಕೊಳ್ಳಿ, ಒತ್ತಿಕೊಳ್ಳಿ. ಗುಡ್. 1 2 3 4 5 6 ನಿಧಾನ ಬಿಡಿ, ಎರಡು ಕಾಲುಗಳನ್ನು ಬಿಡಿ, ವಿಶ್ರಾಂತಿ. ಈಗ ನಿಮ್ಮ ಎರಡು ಕೈಗಳನ್ನು ರಬ್ ಮಾಡಿ. Thereafter, going for the deep relaxation technique is Shavasana. Your feet together, hands together. Tighten your toes, your ankles, knee joints, thigh muscles, calf muscles. Inhale, deeply back up feet. Tighten your body. Tighten. Exhale. Collapse your body. Drop the weight on the floor. There is no any strain on your body. Each and every tissues of the body is relaxing. Relax your toes, knee joints, thigh muscles, calf muscles, waist region, hips and buttocks. Feel that lower part of the body is relaxed. Thereafter, middle part of the body you are abdomen. Navel region. All the internal parts of your stomach. Liver, pancreas, spleen. Both the kidneys. Feel the expansion and contraction of your lungs. Hips relax. Relax your heart. Just observe your spinal cord flat on the floor. Relax your both the hands, palms, fingers, wrists, elbows and arms, shoulders, neck region. Feel that every part of the body is relaxed and detached from you. Thereafter, upper part of the body, neck region, upper part of the
eyes, eyeballs, eyebrows, ears, chin and cheek, nose and nostrils, lips, teeth and tongue. Relax your throat. Brain relaxed. Upper part of the brain, mid and back portion of the brain, brainstem relaxed. Just come out from the body and observe your body from outside. You are different and your body is different. Relax. Relax. Just feel the floating sensation of floating on the air. Working with the nature. This body is floating on the air. Just feel that ease on the air. Floating on the air. Please slowly make your feet together, hands together. Fold your left leg, right hand up, turn your right, then slowly come back to the sitting posture. Feel the serenity within you. Darkness today, Darkness tonight, false good pictures, false truth, may be God, be God, despite the hope, despite the hope, fear pictures, fear words, be God, hate love, hated love, war to peace, war to peace, This my universe. is my earnest prayer. My sister,
arms inside your face, lots of energy, peace, reduce ಮುಚ್ಚಿ ಕಣ್ಣು ಕಿವಿ ಎಣ್ಣೆ ಎಲ್ಲ ಉಚ್ಚಿ ಮತ್ತು ಧನ್ಯವಾದಗಳು ಎಲ್ರಿಗೂ. ಈಗ ದೀಪ ಬೆಳಗಿ ನಮ್ಮ ಈ ವಿಶ್ವ ಯೋಗ ದಿನದ ಯೋಗದಲ್ಲಿ ಕಾರ್ಪೊರೇಟರ್ ಶ್ರೀ ಮನೋಜ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೊಂದು ನೀವು ನಿಮ್ಮಲ್ಲಿ ಯಾರಾದರೂ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಮನಸ್ಸಿ ಪ್ರೀತಿಯಿಂದ ಆಗಮಿಸಿದ ನಮ್ಮ ನೆಚ್ಚಿನ ಈ ಕ್ಷೇತ್ರದ ಕಾರ್ಪೊರೇಟರ್ ಮತ್ತು ಭಾಳ ದೊಡ್ಡ ಮಾಧ್ಯಮ ಪ್ರತಿನಿಧಿಯಾಗಿ ಅವರು ದಕ್ಷಿಣ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿ ಅವರ ಹುದ್ದೆಯನ್ನು ಭಾಳ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ. ನಾವು ಈ ಯೋಗ ಕುಟೀರ ಫ್ಯಾಮಿಲಿ ಪರವಾಗಿ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ಒಂದು ಭಾಳ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದರು. ನನ್ನ ಫೋನ್ ನೋಡಿ ಕೇಳಿ ಇತ್ತೆ ಬರ್ತಾರೆ ಸರ್ ಅಂತ 5 ನಿಮಿಷದಲ್ಲಿ ಬಂದಿದ್ದಾರೆ. ಅದು ಅವರ ಶ್ರದ್ಧೆ ಮತ್ತು ಧನ್ಯವಾದ ಮನೋಹರ್ ಅವರಿಗೆ. ಅದೇ ಮುಂದಕ್ಕೆ ನಮ್ಮ ಈ ಯೋಗ ಕುಟೀರದ ಪರವಾಗಿ ನಾವು ನಮ್ಮ ಮುಕುಂದಣ್ಣನವರನ್ನು ಈ ಮುಕುಂದಣ್ಣ ಅಂತ ಹೇಳಿದ್ರೆ ನಮ್ಮ ಕೈಬಟ್ಟೆಯಲ್ಲಿ ಒಂದು ಗುರಿಕಾರ್ ಅಂತ ಹೇಳ್ತಾರೆ, ರವೀಂದ್ರ ಶೆಟ್ಟರಲ್ಲಿ ಅವರಿಗೆ ಅವರನ್ನು ಸ್ವಾಗತಿಸಬೇಕು. 24 hours ಅವರು ನಮಗೆ ಅವೈಲೇಬಲ್ ಇದ್ದಾರೆ. ಎಂಥ ಕೆಲಸ ಬೇಕಾದರೂ ಬಂದು ಅಷ್ಟು ಒಂದು ಪ್ರೀತಿ ನಮ್ಮ ಮೇಲೆ ಅಭಿಮಾನ ಇದೆ. ಮುಂದಕ್ಕೆ ನಮ್ಮ ಸುಷ್ಮಿತರವರು ಕರುಣಾ ಶೆಟ್ಟಿ ಇದು ನಮ್ಮ ಫ್ಯಾಮಿಲಿ. ಹಾಗಾಗಿ ಇಲ್ಲಿ ಅವರು ನಮ್ಮ ಧರ್ಮಪತ್ನಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ 25 ವರ್ಷದಿಂದ ಅವರು ಟೀಚಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ರೋಲ್ ಮಾಡೆಲ್ ಯಾವುದು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಗೈಡೆನ್ಸ್ ಅವರು ನಮ್ಮ ಬೇರಣ್ಣನವರನ್ನು ಸ್ವಾಗತಿಸಬೇಕಾಗಿ ಇನ್ಯಾರಿದ್ದಾರೆ. ಹಾಗೆ ಜಾಯ್ಡ್ ಅವರು ನಮ್ಮ ಸಹೋದರ ಶ್ರೀ ಸೋಮಶೇಖರ್ ಶೆಟ್ಟಿ, ಎಕ್ಸ್-ಆರ್ಮಿ ಎಕ್ಸ್-ಬ್ಯಾಂಕ್ ಆಫೀಸರ್. ನಮ್ಮ ಶವಾಸ್ ಅವರು ಬಹಳ ಸರಳ ವ್ಯಕ್ತಿ. ಅವರು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ. ಇವತ್ತು ನೀವು ಕರ್ನಾಟಕ ಗೌರ್ಮೆಂಟ್ನಿಂದ ಪಿಲಿಕುಳದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅವರು ಬೆಂಗಳೂರಲ್ಲಿ ಇವರು ಸಿದ್ಧಾರ್ಥ ಅವರಿಗೆ ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತಿನ ಬೆಳಗಿನ ಫ್ಲೈಟಲ್ಲಿ ಬಂದಿದ್ದಾರೆ. ಅವರನ್ನು ನಾವು ಸ್ವಾಗತಿಸ್ತೇವೆ. ಹಾಗಾಗಿ ದೀಪ ಕ್ಲೋಸ್ ಬನ್ನಿ, ಎಲ್ಲ ಹತ್ತಿರ ಬನ್ನಿ. ಒಟ್ಟಿಗೆ ಮಾಡಿ ಒಂದು ದೀಪ ಬಾಕಿ
ಸರ್ ಒಟ್ಟಿಗೆ ನಿಲ್ಲಿ ಒಂದು ಫೋಟೋ. ಕ್ಲೋಸ್ ಬನ್ನಿ ಸರ್. ಸರ್ ಹತ್ತಿರ ಬನ್ನಿ. ಆಚರಣೆ ಅಂಗವಾಗಿ ಕದ್ರಿಕಾಯಿ ಬಟ್ಟಲ್ ಪರಿಸರದ ಈ ಯೋಗ ಕುಟೀರದಲ್ಲಿ ಆಚರಿಸಿರುವಂತಹ ವಿಶ್ವ ಯೋಗ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಎಲ್ಲ ಮುಂದೆ ಇರುವಂತಹ ಎಲ್ಲ ಯೋಗಾರ್ಥಿಗಳೇ, ವಿಶ್ವಕ್ಕೆ ಭಾರತದ ಈ ಯೋಗವನ್ನು ಪರಿಚಯಿಸಿ ವಿಶ್ವದ ಎಲ್ಲ ದೇಶಗಳು ಒಗ್ಗೂಡಿ ಈ ಯೋಗಕ್ಕೆ ಮಾನ್ಯತೆ ಕೊಟ್ಟು ಇದರ ಅವಶ್ಯಕತೆ ಎಷ್ಟು ಅಂತ ತಿಳಿದು ಇಂದು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ದಿನದ ಮಹತ್ವಕ್ಕೆ ಈ ದೇಶದ ಈ ಮಹತ್ತರವಾದ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಈ ದೇಶದ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಯವರನ್ನು ಈ ದಿವಸದಲ್ಲಿ ಸ್ಮರಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ಮನುಷ್ಯನ ದಿನದ ಒತ್ತಡದಲ್ಲಿ ವ್ಯವಹಾರ ಇರ್ಬೋದು, ಬೇರೆ ಇತರ ಚಟುವಟಿಕೆಗಳಿರ್ಬೋದು, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ. ಈ ದಿವಸಕ್ಕೆ ಒಂದು ಗಂಟೆ ಯೋಗ ಮಾಡಿದರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು, ಇದನ್ನು ನಮ್ಮ ಋಷಿಮುನಿಗಳೇ ಕಂಡುಹಿಡಿದಿದ್ದಾರೆ. ಪ್ರಪಂಚದೆಲ್ಲೆಡೆ ಇದು ಜನರಿಗೆ ಗೊತ್ತಾಗಿರಲಿಲ್ಲ. ಭಾರತದ ಈ ಕಲೆಯನ್ನು, ಈ ಮನುಷ್ಯನ ಆರೋಗ್ಯದ ಬಗ್ಗೆ ಈ ಕಾಳಜಿಯನ್ನು ಈಗ ವಿಶ್ವ ಎಲ್ಲ ಗೊತ್ತಾಗಿ ಈ ವಿಶ್ವ ದಿನಾಚರಣೆ ಆಚರಿಸುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಆದುದರಿಂದ ಈ ದಿನಾಚರಣೆಯನ್ನು ಈ ಭಾರತದಲ್ಲಿ ಎಲ್ಲರೂ ಸೇರಿ ಆಚರಿಸಿದ್ದೇವೆ. ಈ ದಿನದಲ್ಲಿ ಇಲ್ಲಿ ಸೇರಿದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಸಾರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಾರ್ಗದವರು ಬಂದಿದ್ದಾರೆ. ಅವರನ್ನು ನಮ್ಮ ಯೋಗ ಕುಟೀರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ಇವತ್ತು ನಮ್ಮ ಶಿಷ್ಯ ಕೂಡ, ನಮ್ಮ ಫ್ಯಾಮಿಲಿ, ಯೋಗ ಕುಟೀರ ಫ್ಯಾಮಿಲಿ ಒಂದೆರಡು ಮಾತಾಡ ಬರಲಿ. ಎಲ್ಲರಿಗೂ ನಮಸ್ಕಾರ. ಯೋಗ ದಿನದ ಶುಭಾಶಯಗಳು. ಮೊದಲಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಸರ್ ಮತ್ತೆ ಫೋನ್ ಮಾಡಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೇನೆ. ಈಗ ನಾನು ಈ ಯೋಗ ಕುಟೀರದ ಶಿಷ್ಯನೇ. ಸುಮಾರು ಸಮಯ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಕಾರಣಾಂತರದಿಂದ ನನಗೆ ಮತ್ತೆ ಯೋಗ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯೋಗ ಈಗಾಗಲೇ ನಮ್ಮ ಕಾರ್ಪೊರೇಟರ್ ಹೇಳಿದಾಗೆ ಯೋಗದ ಮಹತ್ವಗಳನ್ನೆಲ್ಲ ಹೇಳಿದ್ದಾರೆ. ನಮ್ಮ ಮುಸ್ತಫಾ ಅವರು ನೋಡುವಾಗಲೇ ಗೊತ್ತಾಗ್ತದೆ ಅವ್ರಿಗೆ ಯೋಗ ಮಾಡಿದರೆ ಪ್ರಾಯ ಆಗೋದಿಲ್ಲ. ಹಾಗೆ ಯೋಗದಿಂದ ಎಲ್ರಿಗೂ ಒಳ್ಳೆ ಆಗ್ತದೆ. ಎಲ್ಲರೂ ಯೋಗ ಮಾಡಿಕೊಂಡು ದೇಹವನ್ನು ಸುಸ್ಥಿರವಾಗಿಡಬೇಕು ಅಂತ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಯೋಗ ಅಂದರೆ ಏನು? ಯೋಗ is uniting your mind, your body and soul together by means of physical exercise, breathing techniques and meditation. Yoga is derived from a Sanskrit word which is called as yuj, Y-U-J, means unite in simple words. So as our corporator said and Marla sir said, with this unitedly we become a power. When we unite all these sense organs together, it gets a power. So yoga is not for one particular day or one particular month, or somebody tells that you put on weight and you run to a yoga center or gym, you register and 1 month you go and you get tired of it,
then you live. No. Yoga has to be a part of life. Like how you have a routine sleep, you routinely eat, and routinely do all our other exercises. So yoga has to be a part of life. And once we realize this, you manifest the beauty of it. So on this auspicious day of yoga, I wish one and one all a very happy International Yoga Day. ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೆ ತಿಳಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನನ್ನ ಪ್ರಣಾಮಗಳನ್ನು ಹಾಗೂ ಯೋಗ ಬಂಧುಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಗುರೂಜಿಯವರ ನೇತೃತ್ವದಲ್ಲಿ ಸಾಧಾರಣ ನನ್ನ ತಿಳುವಳಿಕೆ ಮಾಡ್ತೀನಿ ಅಂದರೆ 4 ದಶಕಗಳಿಂದಲೂ ಜಾಸ್ತಿ ಈ ಯೋಗಕ್ಕಾಗಿ ಅವರ ಇದನ್ನು ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅವರ ಮೂಲಕ ಅವರ ಜೊತೆಗೆ ಮುಸ್ತಫಾ ಸರ್ ಇರ್ಬೋದು ಅಥವಾ ಎಲ್ಲ ಟೀಮ್ ಶವಾದ ಇತರರೆಲ್ಲರೂ ಅವರ ಜೊತೆಗೆ ಸೇರಿ ಯೋಗ ಎನ್ನುವ ಈ ವಿದ್ಯೆಯನ್ನು ನಿರಂತರವಾಗಿ ಸಹಸ್ರಾರು ಮಂದಿಗೆ ಹಂಚ್ತಾ ಇದ್ದಾರೆ. ಅವರು ಖಾಲಿ ಅದನ್ನು ಅವರ ಒಂದು ಜೀವನದ ಭಾಗವಾಗಿ ಮಾತ್ರ ಅವರದ್ದು ಮಾತ್ರ ಅಳವಡಿಸಿಕೊಳ್ಳಿಲ್ಲ, ಅವರ ಸಮಾಜದ ಸುಖಕ್ಕಾಗಿ, ಎಲ್ಲರ ಸಂತೋಷಕ್ಕಾಗಿ, ಎಲ್ಲರ ಆರೋಗ್ಯಕ್ಕಾಗಿ ಅದನ್ನು ನಿರಂತರವಾಗಿ ಹಂಚ್ತಾ ಇದ್ದಾರೆ. ಸಂತೋಷವನ್ನು ಹಂಚ್ತಾ ಇದ್ದಾರೆ, ಖುಷಿಯನ್ನು, ನಗುವನ್ನು ಹಂಚ್ತಾ ಇದ್ದಾರೆ. ಇದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಒಂದು ಕಾರ್ಯ ಅಂತ ನಾನು ಹೇಳಿಕೆ ಬಯಸ್ತೇನೆ. ಈ ಕಾರ್ಯ ನಮ್ಮ ಮುಂದಿನ ಜನ್ರೇಷನ್ಗೆ ಇದನ್ನು ಮುಂದೆ ಕೊಂಡೋಗಬೇಕು. ಯಾಕೆಂದರೆ ನಾವು ಯಾವುದೇ ವಿದ್ಯೆಯನ್ನು ನಮ್ಮಲ್ಲಿ ಉಳಿಸಿಕೊಂಡ್ರೆ ಅದು ಅಲ್ಲಿಗೆ ಮುಕ್ತಾಯ, ನಮ್ಮ ಜೊತೆಗೆ ಮುಕ್ತಾಯ ಆಗ್ತದೆ. ಅದನ್ನು ನಿರಂತರವಾಗಿ ಇನ್ನೊಬ್ಬರಿಗೆ ಕಲಿಸ್ತಾ ಹೋದಾಗೆ ಅದು ನಿರಂತರವಾಗಿ ಬೆಳೀತಾ ಹೋಗ್ತದೆ. ಯಾಕೆಂದರೆ ಸಹಸ್ರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳಿಂದ ಪ್ರಾರಂಭವಾದ ಯೋಗ ವಿದ್ಯೆ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ ನಮ್ಮ ಹಿರಿಯರು ಇದನ್ನು ಮುಂದಿನ ತಲೆಮಾರಿಗೆ ಹಂಚಿದ್ದಾರೆ. ಅದೇ ಕಾರ್ಯವನ್ನು ಗುರುಗಳ ನೇತೃತ್ವದಲ್ಲಿ, ನಮ್ಮ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಉಂಟು. ತುಂಬ ಸಂತೋಷದ ವಿಷಯ. ಇದು ಇನ್ನೂ ಮುಂದಕ್ಕೆ ಚೆನ್ನಾಗಿ ನಡೆಯಲಿ. ಎಲ್ಲರಿಗೆ ಸುಖ, ಸಂತೋಷ, ಆರೋಗ್ಯ, ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಹೇಳ್ತಾ Respected brothers and sisters, ಈ ದಿವಸ ಯೋಗ ದಿವಸದ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತೀನಿ. ನಾನು ಸ್ವಲ್ಪ ಯಾವಾಗಲೂ ಸ್ಪೀಚ್ ಮಾಡೋದ್ರಿಂದ ಜಾಸ್ತಿ ವಿಷಯವನ್ನು ಸ್ವಲ್ಪ ನಿಷ್ಠರಾಗಿ ಹೇಳುವವನು. ಆದರೆ ಇವತ್ತು ಐ ಕನೆಕ್ಟ್ ಫಾರ್ ದಿಸ್ ಡಿಸ್ಟ್ರಾಕ್ಟಿವ್ ಯೋಗ. ನೋಡಿ, ನಮ್ಮ ಬಾಡಿ ಎಂಬುದು ಈ ಡಿವೈಸ್ ವೆರಿ ಪ್ರೆಷಿಯಸ್. ಇದೊಂದು ಯಾವುದು ವಾಹನ, ದಿಸ್ ಇಸ್ ಅ ವೆಹಿಕಲ್ ಟು ರನ್. ಅದನ್ನು ರನ್ ಮಾಡಬೇಕಿದ್ರೆ ಏನು ಬೇಕಾಗ್ತದೆ? ಅಲ್ಲಿ ಫ್ಯೂಲ್ ಬೇಕು, ಆಯಿಲಿಂಗ್ ಮಾಡಬೇಕು, ಸರ್ವಿಸ್ ಮಾಡಬೇಕು. ಆದರೆ ನಾವು ಮಾಡೋ ಮಿಸ್ಟೇಕ್ ಏನು? ಇಡೀ ದಿವಸಕ್ಕೆ ಪ್ರೆಷರೈಸ್ ಮಾಡೋದು. Pressurizing, giving the accelerator, only giving the accelerator. Vehicle is getting heated, but not moving forward. ಏನಂದರೆ ಈ ಬಾಡಿಯನ್ನು ಗ್ರಾಂಟೆಡ್ ಅಂತ ತೆಗಿತೇವೆ. ಈ ಬಾಡಿ ಎಂಬುದು ಇದರಲ್ಲಿ ಮೆಕ್ಯಾನಿಸಮ್ ಒಳಗಿಂದ ಉಂಟು. ಮಾತ್ರ ವಂಡರ್ಫುಲ್ ಮೆಕ್ಯಾನಿಸಮ್. ಇದಕ್ಕೆ ಯಾವುದೆಲ್ಲ ಫ್ಯೂಲ್ ಬೇಕು, ಪ್ರತಿಯೊಂದು ಥಾಟ್ಗೆ ಒಂದು ಫ್ಯೂಲ್ ಬೇಕು, ವರ್ಕ್ ಮಾಡಲಿಕ್ಕೆ ಒಂದು ಫ್ಯೂಲ್ ಬೇಕು, ಇಮೋಷನ್ಗೆ ಒಂದು ಫ್ಯೂಲ್ ಬೇಕು, ಎಕ್ಸ್ಪ್ರೆಷನ್ಗೆ ಒಂದು ಫ್ಯೂಲ್ ಬೇಕು. ಪ್ರತಿಯೊಂದಕ್ಕೆ ಬೇರೆ ಬೇರೆ ಹಾರ್ಮೋನ್ ಬಾಡಿಯಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ. ಆದರೆ ಅದನ್ನು ಸರಿಯಾಗಿ ಚಾನಲೈಸ್ ಮಾಡಬೇಕಾದ್ರೆ ಇದನ್ನು ಟ್ಯೂನ್ ಅಪ್ ಮಾಡಬೇಕು. ಈ ಟ್ಯೂನ್ ಅಪ್ ಮಾಡುವ ಕೆಲಸ ಯೋಗ ಚೆನ್ನಾಗಿ ಮಾಡ್ತದೆ. ಆದ ಕಾರಣ ನಾನು ಇಷ್ಟೇ ನಿಮಗೆ ಸಜೆಷನ್, ಒಂದು ದಿವಸ ಅಂತ ಯೋಗ ಮಾಡುವಂಥ ವಿಷಯ ಅಲ್ಲದ್ರೆ ನಿಮಗೆ ಫಿಸಿಕಲ್ ಫಿಟ್ನೆಸ್ಗೆ ಬೇರೆ ಯಾವುದೇ ಎಕ್ಸಸೈಸ್ ಕೂಡ ಒಂದು ದಿವಸಕ್ಕೆ ಮಾಡುವಂಥ ವಿಷಯ ಅಲ್ಲ. ಡೈಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.